ಅವಮಾನ ಮೋದಿ ದೇಶಕ್ಕೆ ಅವಮಾನ. ಐಸಿನ್ ಜೊತೆಗೆ ನೆಹರು ಹೆಸರು, ಎಪ್ಸಿನ್ ಫೈಲ್ ಅಲ್ಲಿ ಮೋದಿಯ ಹೆಸರು. ಅವಮಾನ ಅವಮಾನ ಮೋದಿಯಿಂದ ದೇಶಕ್ಕೆ ಅವಮಾನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಎಪ್ಸ್ಟೈನ್ ಫೈಲ್ನಲ್ಲಿ ಹೆಸರು ಉಲ್ಲೇಖವಾಗಿ ದೇಶದ ಘನತೆಗೆ ಕಪ್ಪು ಚುಕ್ಕೆ ತಂದ ಪ್ರಧಾನಿ ನರೇಂದ್ರ ಮೋದಿ ನಡೆಯನ್ನು ಖಂಡಿಸಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನು ಜೆಬ್ ಬಂಧನವನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಬುಧವಾರ ನಡೆಸಲಾಯಿತು. ಬುಧವಾರ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವ ಮಾತನಾಡಿ, ದೇಶದ ಘನತೆಗೆ ಚ್ಯುತಿ ತಂದ ಪ್ರಧಾನಿ ಮೋದಿ ವಿರುದ್ಧ ಮಾತನಾಡಿದ್ದಕ್ಕೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನು ಬಂಧನವಾಗಿದೆ. ಇದು ಖಂಡನೀಯ. ಅವರನ್ನು ಬಂಧಿಸಲು ಬಿಜೆಪಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ಕಿಡಿಕಾರಿದರು. ಇವತ್ತು ಏನು ಕೇಂದ್ರ ಭ್ರಷ್ಟ ಬಿಜೆಪಿ ಸರ್ಕಾರ ಭಾರತ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಉದಯ್ ಭಾನು ಜೆಬ್ ಅವರನ್ನು ಒಂದು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದು ಈ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ಯುವ ನಾಯಕ ಯಾರು ಪ್ರತಿಭಟನೆಯನ್ನು ಮಾಡಿದ್ದಾರೆ, ಈ ಎಪ್ಸ್ಟೈನ್ ಫೈಲ್ ವಿರುದ್ಧ ನಮ್ಮ ದೇಶದ ಮಾನವ ಮರ್ಯಾದೆ ತೆಗೆದಂತಹ ನರೇಂದ್ರ ಮೋದಿ ಏನು ಸಮ್ಮಿಟ್ನಲ್ಲಿ ನಮ್ಮ ದೇಶದ ಮರ್ಯಾದೆ ಕಳೀತಾ ಇದ್ರು, ಅಂಥ ಸಂದರ್ಭದಲ್ಲಿ ಪ್ರತಿಭಟಿಸಿದ ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಜೈಲಿಗೆ ಹಾಕಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಈ ಬಿಜೆಪಿ ಸರ್ಕಾರಕ್ಕೆ ಜೊತೆಗೆ ನರೇಂದ್ರ ಮೋದಿಗೆ ಯಾವ ನೈತಿಕತೆ ಇದೆ? ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನ ಬಿಡುಗಡೆ ಮಾಡದೇ ಇದ್ರೆ ಯುವ ಕಾಂಗ್ರೆಸ್ ಹಾಗೆ ಎನ್ಎಸ್ಯುಐ ರಾಜ್ಯಾದ್ಯಂತ ರಾಷ್ಟ್ರದಿಂದ ಪ್ರತಿಭಟನೆ ಮಾಡಲಿಕ್ಕಿದೆ. ಯುವಕರು ಎಲ್ಲರೂ ಕೂಡ ಬೀದಿಗೆ ಇಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ. ಕಾಂಗ್ರೆಸ್ ವಕ್ತಾರ ಎಂಜೆ ಹೆಗ್ಡೆ ಮಾತನಾಡಿ ಕೇಂದ್ರ ಸರ್ಕಾರದ ನಡೆಯನ್ನ ಟೀಕಿಸಿದರು. ಇವತ್ತು ಎಪ್ಸ್ಟೈನ್ ಫೈಲಲ್ಲಿ ಒಂದು ಇಮೇಲಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿದೆ ಅಂತ, ಅದು ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ಅದಕ್ಕೆ ಬೇರೆ ಎಲ್ಲ ದಾಖಲೆಗಳೇನು ಕಾಣುವುದಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಅಮೇರಿಕಾದ ಅಧ್ಯಕ್ಷ ಇವರ ದೋಸ್ತ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಹೇಳಿ ಯಾರು ಅವನ ಚುನಾವಣೆಗೆ ಬೆಂಬಲ ಕೊಟ್ಟಂಥ ನರೇಂದ್ರ ಮೋದಿಯವರು, ಅವರ ಪ್ರಧಾನಮಂತ್ರಿ ಮೋದಿಯವರ ರಾಜಕೀಯವನ್ನು ನಾನು ಯಾವಾಗ ಬೇಕಾದರೂ ಮುಗಿಸಿಬಿಡ್ತೇನೆ ಹೇಳುವ ರೀತಿಯ ಹೇಳಿಕೆಯನ್ನು ಕೊಟ್ಟು ತಿಂಗಳಾಯಿತು. BJP ಯಾಕೆ ಇದನ್ನು ವಿರೋಧಿಸುವುದಿಲ್ಲ? ಅಂತಹ ರಹಸ್ಯ ಟ್ರಂಪ್ ಬಳಿ ಏನುಂಟು? ಮತ್ತು ಇಡೀ ದೇಶಕ್ಕೆ ಅಪಮಾನ ಮಾಡುವಂಥ ಒಂದು ಹೇಳಿಕೆ ಇದು. ರಾಷ್ಟ್ರ ಪ್ರೇಮಿಗಳು ಎಂದು ಹೇಳಿಕೊಳ್ಳುವ RSS ಇದನ್ನು ಯಾಕೆ ವಿರೋಧ ಮಾಡುವುದಿಲ್ಲ? ಇದಿಷ್ಟೇ ನಮ್ಮ ಪ್ರಶ್ನೆ. ಮತ್ತು ಎಪ್ಸ್ಟೈನ್ ಫೈಲಿಗೆ ಸಂಬಂಧಪಟ್ಟು ಜಗತ್ತಿನ ಅನೇಕ ದೇಶಗಳಲ್ಲಿ ತನಿಖೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮೂಲಕ ಅಲ್ಲಿ ಕೊಂಡೋಗಿದ್ದಾರಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರದ ಗೃಹ ಇಲಾಖೆಯ ಸ್ಟ್ಯಾಂಡ್ ಏನು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಎಪ್ಸ್ಟೈನ್ ಫೈಲಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೋ ಅದರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಲಿಕ್ಕೆ ಆದೇಶ ಕೊಡೋದಿಲ್ಲ ಹೇಳುವ ಎರಡು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಮುಖಂಡರಾದ ಪ್ರಮೀಳಾ, ಪಾಲಿಕೆಯ ನಿಕಟಪೂರ್ವ ಸದಸ್ಯ ನವೀನ್ ಡಿಸೋಜಾ ಸಹಿತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.